ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಈಗ ತಾನೇ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ. ಇವತ್ತು ಸ್ವಲ್ಪ ಚೆನ್ನಾಗಿದೆ ವೆದರು. ನಾನು ಆಲ್ಮೋಸ್ಟ್ ಯಾವಾಗಲೂ ಗುರುವಾರ ದಿನ ಸ್ವಲ್ಪ ಜಾಸ್ತಿನೇ ಆ್ಯಕ್ಟಿವ್ ಆಗಿರ್ತೀನಿ. ಬೆಳಿಗ್ಗೆ ಬೇಗ ಎದ್ದೇಳೋದಿರುತ್ತೆ ಮತ್ತು ತಲೆ ಸ್ನಾನ ಮಾಡೋದಿರುತ್ತೆ. ಹಾಗಾಗಿ ಗುರುವಾರ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಹಾಗೆ ಇವತ್ತು ಬೆಳಿಗ್ಗೆನೇ ಕೆಲಸಗಳೆಲ್ಲ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆ್ಯಂಡ್ ಈಗ ವಾಷಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಈ ಕೊರೋನಾ ಬಂದಮೇಲಂತೂ ನಮ್ಮ ಲೈಫ್ ಸೈಕಲು ಎಲ್ಲನೂ ಚೇಂಜ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಒಂದೊಂದ್ಸಲಿ. ಯಾಕಂದರೆ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದಾದರೂ ಫಂಕ್ಷನ್ ಇರ್ತಿತ್ತು. ಎಲ್ಲಾದರೂ ಹೋಗ್ತಾ ಇದ್ವಿ, ಒಂದು ದೇವಸ್ಥಾನನ ಅಥವಾ ಏನಾದರೂ ಒಂದು ಮ್ಯಾರೇಜ್ ಫಂಕ್ಷನ್ ಏನಾದರೂ ಒಂದು ಇರ್ತಿತ್ತು. ಈಗ ಏನೂ ಇಲ್ಲ, ಎಲ್ಲೂ ಹೋಗೋಕ್ಕೂ ಏನೂ ಇಲ್ಲ. ಬರೀ ಮನೇಲಿ ಇದ್ದೇ ಆಯಿತು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಇದು ಬಿಟ್ಟರೆ ಬೇರೇನೂ ಲೈಫಲ್ಲಿ ಇಲ್ಲವೇ ಇಲ್ಲ. ಇದೇ ಒಂದು ಎಂಜಾಯ್ಮೆಂಟ್ ಅಂತ ಆಗೋಗ್ಬಿಟ್ಟಿದೆ ಈಗ ನನಗೆ. ಯಾಕೆ ಕಟ್ಟುವೆ? ಫೈನಲಿ ನಾವು ಈಗ ತಾನೇ ಓಪನ್ ಮಾಡಿರೋಂಥ ಬೆಲ್ಲದ ಚೀಲ ಖಾಲಿಯಾಗಿದೆ. ಬೆಲ್ಲ ಈಗ ಸ್ವಲ್ಪ ಜಾಸ್ತಿ ಮೂವ್ ಆಗ್ತಾ ಇದೆ. ನವರಾತ್ರಿ ಸೀಸನ್ ಅಲ್ವಾ, ಇವತ್ತು ಗುರುವಾರ, ಇವತ್ತಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ಸ್ವೀಟ್ ಐಟಮ್ಸ್, ಈ ಥರ ಬೆಲ್ಲ ಇದೆಲ್ಲ ಸ್ವಲ್ಪ ಜಾಸ್ತಿ ಖಾಲಿ ಆಗ್ತಾ ಇದೆ. ಆ್ಯಂಡ್ ಬೆಲ್ಲ ಎಲ್ಲ ಕಟ್ಟಿ ಆಯಿತು. ಇದೆಲ್ಲ ನವರಾತ್ರಿದು. ನವರಾತ್ರಿ ಸ್ಪೆಷಲ್ ಕೈಗೆ ಕೊಡುತ್ತೆ. ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಇದು ಬೆಲ್ಲ, ಇದೆಲ್ಲ ಪ್ರಸಾದಕ್ಕೆ. ಈಗ ಫೈನಲಿ ಇದೆಲ್ಲ ಪ್ಯಾಕ್ ಆಗ್ತಾ ಇದೆ. ಇನ್ನು ಎಲ್ಲ ಸಾಮಾನುಗಳನ್ನ ಚೀಲಕ್ಕೆ ಹಾಗೆ ಕಟ್ತಾ ಇದ್ದಾರೆ. ಇನ್ನು ಇದನ್ನು ಡೆಲಿವರಿ ಮಾಡಬೇಕು, ಅದೊಂದು ಪೆಂಡಿಂಗ್ ಇದೆ. ಆ್ಯಂಡ್ ಇದು ಬಂದು ಶಬೀನ, ಅದೆಲ್ಲ ಇದು ಪಾತ್ರೆ ಎಲ್ಲ ತೊಳೆಯೋದಕ್ಕೆ. ಮತ್ತು ಇದು ಪೀತಾಂಬರಿ, ದೀಪ ಎಲ್ಲ. ನಾನೀಗ ಸೊ ಕಟ್ಟೋದೆಲ್ಲ ಆಯಿತು. ಈಗ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್
ಬಿಲ್ಲಿಂಗ್ ಆಗ್ತಾ ಇದ್ದಾವೆ. ಸೊ ನನಗಿನ್ನು ಮನೆಗೆ ಹೋಗಿ ಇನ್ನು ಸಾಂಬಾರು ಆಗಬೇಕು, ಮನೆ ಒರೆಸ್ಬೇಕು, ಎಷ್ಟು ಕೆಲಸ ಇದೆ. ಇವರಿಗೆಲ್ಲ ಅದೆಲ್ಲ ಅರ್ಥ ಆಗುತ್ತಾ? ನಮ್ಮ ಕಷ್ಟ ನಮಗೆ. ಇನ್ನೆಷ್ಟು ಹೊತ್ತಾಗುತ್ತೆ ಇವ್ರದ್ದು. ಆ್ಯಂಡ್ ಅತ್ತೆಗೊಂದು ಫಂಕ್ಷನಿಗೆ ಬೇರೆ ಹೋಗೋದಿದೆ 10 ಗಂಟೆ ಆಗುವಾಗ. ಸೊ ಅದಕ್ಕಿಂತ ಮುಂಚೆ ನಾನು ಮನೆಗೆ ಹೋಗಬೇಕು. ಸೊ ಮನೇಲಿ ಇನ್ನೂ ಕೆಲಸ ಪೆಂಡಿಂಗ್ ಇದೆ, ಅದೆಲ್ಲ ಮಾಡಬೇಕು. ಫೇಸ್ ಪ್ಯಾಕ್ ಹಾಕ್ಬೇಕು ಇವತ್ತು. ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ ಅಂತ. ತೆಂಗಿನ ತುರಿ ಇದೆ, ಮತ್ತು ಇದಿದೆ ಬೇವು ಸೊಪ್ಪು, ಕರಿಬೇವು ಮತ್ತು ಬೆಳ್ಳುಳ್ಳಿ, ಇದೆಲ್ಲ ಫ್ರೈ ಮಾಡಿ ಹಾಕಿದ್ದೀನಿ. ಸೊ ಇದರಲ್ಲಿ ಮೆಣಸು, ಕೊತ್ತಂಬರಿ, ಜೀರಿಗೆ ಮತ್ತು ನೀರುಳ್ಳಿ ಎಲ್ಲ ಹಾಕಿದ್ದೀನಿ. ಸೊ ಇದನ್ನ ಫುಲ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇನು ಪೇಸ್ಟ್ ಆಗಬೇಡ, ಸ್ವಲ್ಪ ತರಿ ಆ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ. ತರಕಾರಿ ಬೆಂದಿದೆ, ಸ್ವಲ್ಪ ಜಾಸ್ತಿ ನೀರಿತ್ತು. ಸೊ ಅದನ್ನ ತೆಗೆದಿಟ್ಟಿದ್ದೀನಿ. ಸೊ ಬೇಕು ಅಂತಿದ್ರೆ ಹಾಕ್ಕೊಳ್ಬೋದು. ಆ್ಯಂಡ್ ನಮ್ಮ ಗ್ರೇವಿ ಕೂಡ ರೆಡಿ ಆಗಿದೆ. ಸೊ ಅದಕ್ಕೆ ಮಿಕ್ಸ್ ಮಾಡುವ. ಇದೆಲ್ಲ ಹಾಕಿಲ್ಲ, ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಡಬೇಕು. ಇದನ್ನು ಚೆನ್ನಾಗಿ ಬೇಯಿದೆ. Friends, our Maggi is ready. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಪ್ಲೀಸ್ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫುಲ್ ವಿಡಿಯೋವನ್ನು ನೋಡಿ, ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಟ್ಟಿಗೆಲ್ಲ ತನಕ. ಬಾಯ್ ಬಾಯ್, ಟೇಕ್ ಕೇರ್.